ಪಾವಗಡ ತಾಲೂಕು ಸಿಕೆಪುರ ಗ್ರಾಮದಲ್ಲಿ ಭಜನಾ ಮಂದಿರ ಸಮುದಾಯದ ಮುಂಭಾಗ ವಿಮೋಚನಾ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಸಂಸ್ಥೆ ಕಡಪಲಕೆರೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಸಂಯುಕ್ತ ಆಶ್ರಯದಲ್ಲಿ ಗಡಿನಾಡು ಜಾನಪದ ಕಲಾ ಉತ್ಸವ ಬಹಳ ಅದ್ದೂರಿಯಾಗಿ ನಡೆಯಿತು. ಇದೇ ವೇಳೆ ತಮಟೆ ಸಂಸ್ಥೆಯ ಹನುಮಂತರಾಯಪ್ಪ ಸಂಗಡಿಗರಿಂದ ಹಾಡಿನ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು. ಈ ಸಂದರ್ಭದಲ್ಲಿ ಶ್ರೀ ಸಣ್ಣ ನಾಗಪ್ಪ, ನಿವೃತ್ತ ಪ್ರಾಂಶುಪಾಲರು ಹಾಗೂ ಸಾಹಿತಿಗಳು ಇವರು ಮಾತನಾಡಿ, ಗತಕಾಲ ಪರಂಪರೆಯನ್ನು ಇವತ್ತು ನಾವು ಮರೆಯುತ್ತಿದ್ದೇವೆ. ಬಂಧುಗಳು, ಹಿರಿಯರು, ಕಲೆ, ಸಾಹಿತ್ಯ, ಮಾನವೀಯ ಮೌಲ್ಯಗಳು, ತಾಯಿತನ, ಪ್ರೀತಿ ಇವು ಎಲ್ಲವೂ ಕೂಡ ನಮ್ಮಿಂದ ದೂರವಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಕೆಲ ವಿಷಯಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಬಿತ್ತಬೇಕು ಎಂದರು. ಶ್ರೀ ಕಟ್ಟ ನರಸಿಂಹಮೂರ್ತಿ ತಾಲೂಕು ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಪಾವಗಡ ಇವರು ಮಾತನಾಡುತ್ತಾ, ಸಣ್ಣ ನಾಗಪ್ಪನವರು ಸುಮಾರು ಹಸ್ತಪುಸ್ತಕಗಳನ್ನು ವರ್ಣಿಸಿ ಸಾಹಿತಿಗಳಾಗಿದ್ದಾರೆ. ನಾನು ಕಂಡಂತೆ ಜಾನಪದ ಕಲೆಗಳು ಇವತ್ತಿನ ದಿವಸ ನಮ್ಮ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಕೆಲವು ಭಾಗಗಳನ್ನು ಸಂಚರಿಸಿದಾಗ ಅತಿ ಹೆಚ್ಚು ಜಾನಪದ ಕಲೆಗಳು ಎಲ್ಲಿ ಉಳಿದುಕೊಂಡಿದ್ದೇವೆ ಅಂದರೆ ಗ್ರಾಮೀಣ ಭಾಗದ ಪ್ರದೇಶದಲ್ಲಿ ಉಳಿದುಕೊಂಡಿವೆ ಎಂದರು. ಈ ಸಂದರ್ಭದಲ್ಲಿ ಶ್ರೀ ಪಿ ಹನುಮಂತರಾಯಪ್ಪ, ಕಾರ್ಯದರ್ಶಿ ವಿಮೋಚನಾ ಸಂಸ್ಥೆ, ರತ್ನಮ್ಮ ಕೊಂಡಪ್ಪ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಿಕೆಪುರ, ಬಿಂದು ಮಾಧವರಾವ್, ಮಾಜಿ ಅಧ್ಯಕ್ಷರು VSS ಯಲ್ಪುರ, ಶಿವಮೂರ್ತಿ, ಮಾಜಿ RMC ಉಪಾಧ್ಯಕ್ಷರು ಪಾವಗಡ, ಚಿತ್ತಗಾನಹಳ್ಳಿ ಚಂದ್ರು, ವಿಜಯವಾಣಿ ವರದಿಗಾರರು, ಮಧು, ಜಿಲ್ಲಾ ಸಂಘಟನಾ ಸಂಚಾಲಕರು HRFDL, ಪಿ ನರಸಿಂಹಪ್ಪ, ತಾಲೂಕು HRFDL ಸಂಚಾಲಕರು, ಈರಣ್ಣ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಮಮತಾ ಕರಿಬಸಪ್ಪ, ತಮಟೆ ಸಂಸ್ಥೆಯ ಸಂಯೋಜಕರು ಹಾಗೂ ಮಹಿಳಾ ಮುಖಂಡರು, ಲಕ್ಷ್ಮಮ್ಮ, ಈರಮ್ಮ, ಮಾಜಿ ಗ್ರಾಮ ಪಂಚಾಯತ್ ಹಾಲಿ ಸದಸ್ಯರು, ದೊಡ್ಡಣ್ಣ, ಮಹಾಲಿಂಗಪ್ಪ, ಚಂದ್ರಕಲಾ, ಹನುಮಂತರಾಯಪ್ಪ, ಕೊತ್ತೂರು, ಮಮತಾ ನಾಗರಾಜ್ ಉಪಾಧ್ಯಕ್ಷರು, ಈರನಾಗಪ್ಪ ಕೊತ್ತೂರು, ನರಸಿಂಹಪ್ಪ SDMC ಅಧ್ಯಕ್ಷರು ಸಿಕೆಪುರ, ಊರಿನ ಯುವಕರು, ಮಹಿಳೆಯರು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ. ದಲಿತರೋ ದಂಗಾರೋ ನಿನ್ನನ್ನು ಪಡೆದಂತ ದಲಿತರೋ ದಂಗಾರೋ ನಿನ್ನನ್ನು ಪಡೆ ಅಂಬೇಡ್ಕರ, ಜೈ ಅಂಬೇಡ್ಕರ, ಜೈ ಜೈ ಅಂಬೇಡ್ಕರ, ಜೈ ಜೈ ಅಂಬೇಡ್ಕರ. ದೇಶದ ಸಂವಿಧಾನ ಪಡೆದ ದಲಿತ ನೀನಾದೆ, ದೇಶದ ಸಂವಿಧಾನ ಪಡೆದ ದಲಿತ ನೀನಾದೆ. ಗಾಂಧಿಯ ವಿರುದ್ಧ ಇನ್ನ ಎಂತೆಂತ ಪ್ರತಿಭಟನೆ ಬರ್ತಾರೆ, ದಯವಿಟ್ಟು ನಾವು ಇದನ್ನು ಕೇಳ್ಕೊಂತೀವಿ. ಆಮೇಲೆ ಇವತ್ತು ನಮ್ಮ ಗ್ರಾಮದ ಸುಮಾರು ಜನ ಗದ್ದೆ ಮತ್ತೆ ರಾಗಿ ಕೆಲಸ ಮಾಡ್ಬೇಕಾದ್ರೆ ಆಡು ಹೇಳ್ತಾ ಇದ್ದೀರಾ. ಇವತ್ತು ಆಕ್ಚುಲಿ ಹೇಳ್ಬೇಕಾದ್ರೆ ಗದ್ದೆನೇ ಹೊಡಿತಾ ಇಲ್ಲ, ಯಾರು ರಾಗಿ ಇದು ಕೂಡ ಮಾಡ್ತಾ ಇಲ್ಲ, ಬೆಳೀತಾ ಇಲ್ಲ. ಹಂಗಾಗಿ ಅದು ನಿಮ್ಮ ಆಡು ಕೂಡ ಯಾರು ಹೇಳಕ್ಕೆ ಹೋಗ್ತಾ ಇಲ್ಲ. ಈಗ ನೀವು ದಯವಿಟ್ಟು ಹೇಳ್ತೀನಿ ಕೇಳ್ರಿ, ಇವತ್ತು ನಮ್ಮ ಸಿಕೆಪುರ ಹನುಮಂತರಾಯಪ್ಪ ಇರ್ಬೋದು, ನಮ್ಮ ರಾಮು, ಹಿರಣ್ಣ ಎಲ್ಲ ಇದ್ದೀವಿ. ನಾವು ಸಿಕೆಪುರದಲ್ಲಿ ಏನು ಹೆಣ್ಮಕ್ಳು ಇವತ್ತು ನಮ್ಮ ಮಾರಮ್ಮ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಡಿಗ್ರಿ ಓದೋರು ಕೂಡ ನಾವು ಬೇಗ ಗ್ರಹಿಸಕ್ಕಾಗಲ್ಲ. ನೀವು ಹೇಳ್ಬೇಕಾದ್ರೆ ನಂಗೆ ಅರ್ಥ ಆಗಲಿಲ್ಲ ಹಾಡು, ಆದ್ರೆ ನಿಮ್ಗೆ ಅರ್ಥ ಆಯ್ತು. ನಿಜವಾಗ್ಲೂ ನಮ್ಗೆ ಅರ್ಥ ಆಗಿಲ್ಲ, ಅದು ಗ್ರಹಿಸಕ್ಕಾಗಲಿಲ್ಲ ಪದಗಳನ್ನ.
ಬೆಟ್ಟಕ್ಕೆ ಕಳಿಸಿದ್ಲು. ಅಂದ್ರೆ ನೋಡಿ ಎಷ್ಟು ಜ್ಞಾನ ಇದೆ ಅವ್ರಿಗೆ. ಹಂಗಾಗಿ ನೀವೇನು ನಮ್ಮ ಜಾನಪದ ಹಾಡುಗಳಿದೆ ದಯವಿಟ್ಟು ಅದು ನಶಿಸೋಗ್ಬಾರ್ದು. ಅದನ್ನ ನೀವು ದಯವಿಟ್ಟು ಹನುಮಂತರಪ್ಪ ರೆಕಾರ್ಡ್ ಮಾಡಿ ಅದನ್ನ ಒಂದು ಅದು ರೆಕಾರ್ಡ್ ಮಾಡಿ ಅದು ಜೀವಂತವಾಗಿರ್ಬೇಕು. ಈ ಒಂದು ನಮ್ಮ ಊರಲ್ಲಿ ಏನಿದೆ ಬೆಟ್ಟಕ್ಕ ನಿಮ್ಮ ತಂಡದವರಿಂದ ಆಡ್ಬೇಕು. ಆಮೇಲೆ ನೋಡಿ ನಿಮ್ಮ ಜಾನಪದ ಏನ್ ಹಾಡುಗಳಿದೆ ಇದರಿಂದ ಡಿಗ್ರಿ ಆದ್ಮೇಲೆ PhD ಮಾಡಬೇಕು. ಆ PhD ಮಾಡುವಾಗ ನಿಮ್ಮ ಇದರಿಂದ ಸುಮಾರು ಜನ PhD ನಿಮ್ಮ ಹಾಡುಗಳಿಂದ ಎಷ್ಟೋ ಅವ್ರಿಗೆ ಒಂದು ಜೀವನೋಪಾಯವಾಗಿದೆ, ಒಂದು ಒಳ್ಳೆ ಪ್ರಶಸ್ತಿಗಳು ಸಿಕ್ಕಿದೆ. ಇದ್ರ ಜೊತೆಗೆ ಹಾಡು ಜೊತೆ ನಮ್ಗೆ ತಮಟೆ, ನಿಜವಾಗ್ಲೂ ಹೇಳ ತಮಟೆ ಸೌಂಡ್ ಮುಂದೆ ಯಾವ ಸೌಂಡ್ ಇಲ್ಲ ನಮ್ಗೆ. ನಿಜವಾಗ್ಲೂ ನನ್ನ ಮಗ ಕೂಡ ಕುಡಿತಾನೆ. ಈಗ ಅವ್ನು ಹೇಳ್ತೀನಿ ನಾನು ನಿನ್ನೆ ನಮ್ಮ ಹೆಂಡತಿ ಕೂಡ ಹೇಳೋದಷ್ಟೇ, ತಮಟೆ ನನ್ನ ಮಗ ಬಾರಿಸ್ಬೇಕು, ಅವಾಗ ನನ್ ಖುಷಿ. ಆಮೇಲೆ ಕೆಲವರು ಹೇಳ್ತಾರೆ ಸ್ವಾಮಿ ನೀವು ಹಾಕ್ಬಿಡಿ. ನನಗೆ ಭೇದ ಭಾವ ಇಲ್ಲ, ನನಗೆ ಭೇದ ಭಾವ ಅನ್ನೋದೇ ಇಲ್ಲ. ಫಸ್ಟ್ ಅದು ನನ್ಗೆ ಮುಖ್ಯ. ನಮ್ಮಲ್ಲಿ ಏನಾಗಿದೆ ಯಾರು ಎಲ್ಲರೂ ಒಂದೇ, ಯಾವ ಜಾತಿ ಮೇಲಲ್ಲ ಯಾವ ಜಾತಿ ಕೀಳಲ್ಲ. ಇವತ್ತು ನಿಮ್ಮ ಮನೆಗೆ ಸಂತೋಷ ರೆಡಿ ಅಂದ್ರೆ ನಿಮ್ಮ ಮನೆಗೆ ಮುದ್ದೆ ಊಟ ತಿಂತೀನಿ, ಚಟ್ನಿ ಮುದ್ದೆ ನನ್ಗೆ ಬಹಳ ಇಷ್ಟ. ಅಂದ್ರೆ ವೆಜ್, ನಾನ್ ವೆಜ್ ಇರ್ಬೇಡಿ ಅಷ್ಟೇ. ಅದರೊಂದು ಏನೋ ಸಾರ್ಥಕತೆ ಆಗಬೇಕು, ಒಂದು ಒಳ್ಳೇದಾಗಬೇಕು, ಅದೊಂದು ಜೀವಂತವಾಗಿರ್ಬೇಕು. ಅಂದ್ರೆ ಅವ್ರಿಗೆ ಈ ಒಂದು ಕಾರ್ಯ ನಮ್ಮ ಕಟ್ಟಡ ನರಸಿಂಹ ಅದನ್ನ ಮಾಡೋಣ ಅಂತ ಹೇಳ್ತಾ ಇವತ್ತು ನನಗೆ ಈ ಒಂದು ವೇದಿಕೆಯನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಮೂಟೆ ಹನುಮಂತರಪ್ಪ, ನಮ್ಮ ಕಮಿಟಿ ಹನುಮಂತರಪ್ಪ, ನಮ್ಮ ಹನುಮಂತರಪ್ಪ ನನಗೆ ಅದೇನೋ ನೋಡಿ ನಮ್ಮ ಹನುಮಂತರಪ್ಪ ಇರ್ಬೇಕು. ಇಷ್ಟು ಸ್ಪಷ್ಟವಾಗಿರುತ್ತೆ, ಖುಷಿಯಾಗುತ್ತೆ. ಹ್ಯಾಂಡ್ ರೈಟಿಂಗ್ ಬರ್ತಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ಹಂಗಾಗಿ ಇವ್ರಿಗೆ ಎಲ್ಲರೂ ಕೂಡ ನಾವು ಸಹಕಾರ ನೀಡಬೇಕು ಅಂತ ಹೇಳ್ತಾ ನನ್ನ ಬಾರಿ ಚರ್ಚೆ ಮಾಡ್ತಾ ಕಾರ್ಯಕ್ರಮಗಳನ್ನ ಸಂಘಟಿಸುವುದರಲ್ಲಿ ಬಹಳ ನಿಸ್ಸೀಮರು. ಈ ಒಂದು ಗಡಿನಾಡು ಕಲಾ ಜಾನಪದ ಉತ್ಸವವನ್ನ ಈ ಚನ್ನಕೇಶಪುರದಲ್ಲಿ ಸಂಘಟಿಸಿರೋದಕ್ಕೆ ಮೊದಲಿಗೆ ಎಲ್ಲ ಸಂಘಟಕರಿಗೂ ಕೂಡ ನಾನು ಪರಿಷತ್ತಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಇವತ್ತು ನಶಿಸಿ ಹೋಗುತ್ತಿರುವ ಕಲೆಗಳಿಗೆ ಒಂದು ನೆಲೆಯನ್ನ ಕೊಡುವಂತದ್ದು, ಸ್ಫೂರ್ತಿಯ ಸೆಲೆಯನ್ನ ಕೊಡುವಂತದ್ದು, ಅದಕ್ಕೆ ಒಂದು ಬೆಲೆಯನ್ನ ಕೊಡ್ತಕ್ಕಂಥದ್ದು, ಅದಕ್ಕೆಲ್ಲರೂ ತಲೆದೂಗುವಂತೆ ಮಾಡುವಂತ ಕೆಲಸವನ್ನ ಇವತ್ತು ಈ ಸಂಸ್ಥೆ ಮಾಡ್ತಾ ಇದೆ. ಅದಕ್ಕೆ ಎಲ್ಲ ಕನ್ನಡದ ಎಲ್ಲ ಮನಸ್ಸುಗಳ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ನಮ್ಮ ಹನುಮಂತರಾಯಪ್ಪ ದ್ವಯವರು ಇಡೀ ತಂಡಕ್ಕೆ ನಾನು ಕೊಡ್ತಾ ಇದ್ದೆ. ಈ ಜನಪದ ಕಲೆಗೆ ಇರ್ತಕ್ಕಂಥ ಒಂದು ತಾಕತ್ತೆ ಅಂತದ್ದು ಎಲ್ಲರನ್ನು ಕೂಡ ತನ್ನೆಡೆಗೆ ಸೆಳೆಕೊಳ್ಳುವಂತ ಒಂದು ಗಮ್ಮತ್ತು ಗೈರತ್ತು ಈ ಒಂದು ಜಾನಪದ ಕಲೆಗೆ ಇದೆ. ಯಾಕಂದ್ರೆ ಸಣ್ಣಗಪ್ಪನವ್ರು ಹಾಡು ಹೇಳುವಾಗ್ಲೇ ಒಬ್ಬ ತಾಯಿ ಒಂದು ಹೂನಾರ ಹಾಕಿದ್ಲು, ಹಂಗೆ ಇಟ್ಕೊಳಪ್ಪ ಅಂದಿದ್ದು ಅಂದ್ರೆ ಅವ್ರು ಕೇಳಲಿಲ್ಲ, ಇಟ್ಕೊಂಡ್ಬಿಟ್ರು. ಯಾಕಂದ್ರೆ ಪಕ್ಕದಲ್ಲಿ ಉದ್ದಣ್ಣಪ್ಪನ ಪಾಳ್ಯ ಇವರು ಈ ಭಾಗದ ಎಲ್ಲ ವಿಚಾರಗಳು ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಇದುವರೆಗೆ 10 ಪುಸ್ತಕಗಳನ್ನ ಸಣ್ಣಗಪ್ಪನವರು ಪ್ರಕಟಿಸಿ ಉತ್ತಮವಾದಂತ ಒಂದು ಸಾಹಿತಿಗಳಾಗಿದೆ. ನಾನು ಕಂಡಂತೆ ಜನಪದ ಕಲೆಗಳು ಇವತ್ತಿನ ದಿವಸ ನಮ್ಮ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯ ಕೆಲವು ಭಾಗದಲ್ಲಿ ನಾನು ಸಂಚರಿಸಿದಾಗ ಅತಿ ಹೆಚ್ಚು ಜನಪದ ಕಲೆಗಳು ಎಲ್ಲಿ ಉಳ್ಕೊಂಡಿದ್ದಾವೆ ಅಂದ್ರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಉಳ್ಕೊಂಡಿದ್ದಾವೆ, ತಳ ಸಮುದಾಯದ ಜನರಲ್ಲಿ ಉಳ್ಕೊಂಡಿದ್ದಾರೆ. ಇವತ್ತೇನಾದ್ರೂ ಕಲೆಯನ್ನು ಬೆಳೆಸ್ತಾ ಇದ್ದಾರೆ ಅಂದ್ರೆ ನಮ್ಮ ಗ್ರಾಮೀಣ ಭಾಗದ ಜನ ಯಾರು ಒಂದು ಬಡತನದ ಒಂದು ವ್ಯವಸ್ಥೆಯಲ್ಲಿ ನಮ್ಮನ್ನ ದುಡಿಮೆಗೆ ಇಟ್ಕೊಂಡಿರ್ತಕ್ಕಂಥ ಶ್ರಮಿಕ ವರ್ಗ ಏನಿದೆ ಅವರು ಮಾತ್ರ ಈ ಕಲೆಗಳನ್ನ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಏನೇ ಆಗ್ಲಿ ನಾನು ನೋಡ್ತಾ ಇದ್ದೀನಿ, ಯಾವುದೇ ಒಂದು ಕಲೆ, ಒಂದು ತಮಟೆ ಹೊಡೆಯೋ ಕಲೆ ಇರ್ಬೋದು, ಒಂದು ಹಾಡು ಹೇಳುವಂತ ಒಂದು ಕಲೆ ಇರ್ಬೋದು, ಒಂದು ರಾಗಿ ಪದಗಳಿರ್ಬೋದು, ಎಲ್ಲ ಪದಗಳನ್ನು ಕೂಡ ಕೇಳ್ತಾ ಇರೋದು. ನಾವು ಸಣ್ಣಗಳಿದ್ದಾಗ ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಹೋದಾಗ ಎಷ್ಟು ಚೆನ್ನಾಗಿ ಹಾಡು ಹೇಳೋರು ಅಂದ್ರೆ ಆ ಹಾಡು ಹೇಳೋದ್ರ ಮೂಲಕ ತಮ್ಮ ಶ್ರಮವನ್ನ ಅವ್ರು ಮಲ್ಗೋಗ್ತಾ ಇದ್ರು. ನಮ್ಮ ತಾಯಿ ಒಂದೆಷ್ಟು ಕಥೆಗಳನ್ನು ಹೇಳ್ತಾ ಇದ್ರು ಅಲೆಕ್ಸ್ರಸ್ನವರು, ಅವ್ರ ಕಥೆ ಕೇಳೋದಕ್ಕೆ ಊರಿನ ಜನ ಎಲ್ಲ ಬರ್ತಾ ಇದ್ರು. ಅದರಿಂದ ಆ ಒಂದು ಗ್ರಾಮೀಣ ಕಲೆಗಳನ್ನು ಉಳಿಸುವಂತ ನಿಟ್ಟಿನಲ್ಲಿ ನಿರಂತರವಾದಂತ ಒಂದು ಪ್ರಯತ್ನವನ್ನ ಈ ಸಂಘಟನೆ ಏನ್ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಕೂಡ ತುಂಬಾ ಸಂತೋಷದ ವಿಷಯ. ಅದಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ. ನಮ್ಮ VSSN ಮಾಜಿ ಅಧ್ಯಕ್ಷರು ನಮ್ಮ ವಿಜಯವಾಣಿ ಚಂದ್ರು ಅವರು ಅವ್ರು ಫೋನಲ್ಲಿ ಮಾತಾಡಿದ್ವಿ, ತುಂಬಾ ಪರಿಚಯ ಇರಲಿಲ್ಲ, ಒಳ್ಳೆ ಸ್ನೇಹಿತರು. ಮತ್ತೆ ತಮಟೆ ಚೆನ್ನಾಗಿ ಕಲ್ತವ್ರು ನಮ್ಮ ಸ್ವಾಮಿ, ನಮ್ಗೆ ಖುಷಿ, ತಮಟೆ ಹೊಡೆಯವ್ರು. ಆಮೇಲೆ ಇದು ಕೂಡ ಒಂದು ಕಲೆ. ಮತ್ತೆ ನಮ್ ದೌಡ ಬೆಟ್ಟ ಪಾಪ ಮಾವನ ಮಗಳೇ ಕೊಡ್ಲಿಲ್ಲ ಅವ್ರಿಗೆ, ಹಾಡು ಹೇಳ್ತಾ ಇದ್ರು ಕೂಡ. ಅದನ್ನ ಒಂದು ಕಲೆಯ ಒಂದು ಹಾಡಿನ ಮೂಲಕ ಹೇಳುವಂಥದ್ದು, ಯಾವುದೋ ಒಂದು ಮಾತನ್ನ ಹಾಡಿನ ಮೂಲಕ ಹೇಳಿದಾಗ ಹೆಚ್ಚು ಜನರಿಗೆ ತಲುಪುತ್ತೆ. ಇವ್ರು ಹಾಡು ಹೇಳುವಾಗ ಎಲ್ಲ ಅವ್ರವರೇ ಹಾಡು ಹೇಳ್ಕೊಂತ ಇದ್ರು,
ತುಂಬಾ ಚೆನ್ನಾಗಿ ಎಲೆ ಅಡಿಕೆ ಹಾಕರ್ತಾ ಇದ್ರು, ಚೆನ್ನಾಗಿ ಹಾಡು ಹೇಳಿಲ್ಲ ಅಂದ್ರೆ ಅವ್ರಿಗೆ ಯಾಕೆ ಸುಗಿಯೋರು ಪಕ್ಕಕ್ಕೆ ಬೈಕೊಡೋರು. ಅದರಿಂದ ನಮ್ಮ ಗ್ರಾಮೀಣ ನೀವೇನ್ ಕಲಿಸ್ತೀರಾ ಅದೇನೆ ಬರೋದು ಎಲ್ಲರಿಗೂ ಕೂಡ. ಆದ್ರಿಂದ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಈ ಕಲೆಯನ್ನು ಉಳಿಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥದನ್ನ ಮಕ್ಕಳಿಗೆ ತಲುಪಿಸ್ತಕ್ಕಂಥದ್ದು. ಯಾರಾದ್ರೂ ಅಜ್ಜಿಯರು ಅಜ್ಜಂದ್ರಿದ್ರೆ ಅದನ್ನ ನಾವು ದಾಖಲೆ ಮಾಡ್ತಾ ಇದ್ದಾರೆ ನಾವು ಸಣ್ಣ. ಒಂದು ಒಳ್ಳೆ ಕೆಲಸ. ಮುಂದೆ ಸೋಬಾನೆ ಪದ ಹೇಳ್ರಿ ಅಂದ್ರೆ ಯಾರು ಹೇಳಕ್, ಸೋಬಾನೆ ಪದ ಅಂದ್ರೆ ಏನು ಅಂತಾರ ನಮ್ಮ ಮಕ್ಕಳು, ಗೊತ್ತಿಲ್ಲ ಅವಕ್ಕೆ. ಅವ್ ಹೇಳೋದು ಲಾವಣಿ, ಒಂದ್ ಲಾವಣಿ ಹಾಡು ಹೇಳು ಬರೋದಿಲ್ಲ, ಒಂದ್ ಚಿತ್ರಗೀತೆ ಹೇಳು ಅದನ್ನ ಚೆನ್ನಾಗಿ ಹೇಳ್ತಾರೆ. ಸುಮ್ನೆ ನಾನು ಬಹಳ ಹಿಂದೆ ಚಿತ್ರಾನ್ನ ಅನ್ನೋ ಒಂದೇ ಒಂದು ಪದ, ಅದನ್ನೇ ಇಡೀ ಹಾಡಿನ ತುಂಬಾ ಚಿತ್ರಾನ್ನ ಅದನ್ನ ಹೆಂಗೆ ಹೇಳ್ಬೋದು. ಆ ಚಿತ್ರಾನ್ನನೇ ಒಂದು ಹಾಡಾಯ್ತು. ನಾನು ಹೇಳಿದೆ ನೆಕ್ಸ್ಟ್ ಉಪ್ಪಿಟ್ಟು, ಆ ಬಿಸಿ ಬೇಳೆ ಮತ್ತು ಎಲ್ಲ ಬಂದ್ಬಿಡ್ತವೆ ಅಂತ ಹೇಳಿ. ಈಗ ಸಿನಿಮಾ ಸಂಸ್ಕೃತಿಗೆ ನಾವು ಮಾರು ಹೋದ್ಮೇಲೆ ನಾವು ಜನಪದ ಕಲೆಗಳನ್ನ ಮರೆಯುವಂತ ನಿಟ್ಟಿಗೆ ಬಂದಿದ್ದೀವಿ. ಅದಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಈ ಸಂಘ ಸಂಸ್ಥೆಗಳು ಇದನ್ನ ಕಟ್ಟುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಕೆಲಸ ಇರ್ತೀವಿ, ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಒಂದು ಸಂಸ್ಕೃತಿ ಉಳಿಸುವಂತ ಕೆಲಸವನ್ನು ಇವತ್ತಿನ ದಿವಸ ಮಾಡ್ತಾರೆ. ತುಂಬಾ ಸಂತೋಷದ ಒಂದು ವಿಷಯ. ಹಾಗೇನೆ ನಾನು ನಿಮ್ಮಲ್ಲಿ ನನ್ನ ಒಂದು ತುಂಬಾ ವಿಶ್ವಾಸದಿಂದ, ತುಂಬಾ ಪ್ರೀತಿಯಿಂದ, ತುಂಬಾ ಅಭಿಮಾನ ಪೂರ್ವಕವಾಗಿ, ತುಂಬಾ ವಿನಮ್ರವಾಗಿ ನಾನು ವಿನಂತಿಸಿಕೊಳ್ಳೋದೇನೆಂದ್ರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಿ. ಇವತ್ತು ಬಹಳ ಅತಿ ಹೆಚ್ಚು ಓದುವಂತ ಮಕ್ಕಳು ನಮ್ಮ ಗ್ರಾಮೀಣ ಭಾಗದಿಂದ ಬರ್ತಾ ಇದ್ದಾರೆ. ಶಿಕ್ಷಣಕ್ಕೆ ಒತ್ತು ಕೊಡಿ. ಆ ಶಿಕ್ಷಣಕ್ಕೆ ಏನಾದ್ರು ತೊಂದರೆ ಆದ್ರೆ ಅವ್ರು ಶಿಕ್ಷಣ ಮಾಡಿಸ್ಕೊಳ್ಳೋದಕ್ಕೆ ಅನೇಕ ಜನ ಇವತ್ತು ದಾರಿಗಳಿದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಿದಾವೆ. ಆದ್ರಿಂದ ಶಿಕ್ಷಣಕ್ಕೆ ಒತ್ತು ಕೊಡಿ. ಒಳ್ಳೆ ತುಂಬಾ ವಿಚಾರವಂತರಿದ್ರೆ ಅವ್ರಿಗೆ ಒಳ್ಳೊಳ್ಳೆ ತರಬೇತಿಗಳನ್ನ ಕೊಡಿಸಿ ಅವ್ರನ್ನ ಮುಂದೆ ತರುವಂತ ಕೆಲಸವನ್ನು ಮಾಡಿ. ಎಲ್ಲಿ ಶಿಕ್ಷಣ ಒಳ್ಳೆ ಕೆಲಸ, ಒಳ್ಳೆ ಶಿಕ್ಷಣ ಎಲ್ಲಿ ಸಿಗುತ್ತೋ ಅಲ್ಲಿ ಆ ಒಂದು ಇಡೀ ಸಮುದಾಯ, ಇಡೀ ಒಂದು ಜನಾಂಗ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಏನ್ ಇವತ್ತು ಡಾಕ್ಟರ್ ಬಾಬುರಾವ್ ರಾಮ್ಜಿ ಅಂಬೇಡ್ಕರ್ ಅವರ ನೆನಪಿನಲ್ಲಿ ನಾವು ರಾಜ್ಯಾಂಗವನ್ನ ರಚಿಸಿಕೊಂಡ್ವಿ. ಆ ಸಂವಿಧಾನದ ಸ್ಫೂರ್ತಿಯನ್ನು ನಾವೇನು ಇಟ್ಕೊಂಡಿದೀವಿ, ಅವರೆಲ್ಲರಿಗೂ ಸಮಾನವಾದಂತ ಹಕ್ಕುಗಳನ್ನು ಏನು ಕೊಟ್ಟಿದ್ದಾರೆ ಅದನ್ನ ತಲುಪಿಸುವಂತ ನಿಟ್ಟಿನಲ್ಲಿ ನಿಮ್ಮ ನಿರಂತರವಾದಂತ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಚೆನ್ನಾಗಿದೆ. ಅದರಿಂದ ತುಳಿತಕ್ಕೆ ಒಳಗಾದವರ ಪರವಾಗಿ, ದಮನಿತರ ಪರವಾಗಿ, ಶೋಷಿತ ವರ್ಗದ ಪರವಾಗಿ ಅವರ ಹಕ್ಕುಗಳನ್ನ ರಕ್ಷಿಸುವಂತ ನಿಟ್ಟಿನಲ್ಲಿ ನಿಮ್ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಗ್ರಾಮೀಣ ಕಲೆಗಳನ್ನು ಉಳಿಸುವಂತ ನಿಟ್ಟಿನಲ್ಲೂ ಕೂಡ ನೀವು ಮುಂದಾಡಿ ಇಡ್ತಾ ಇದ್ರಲ್ಲ, ಅದಕ್ಕೂ ತುಂಬಾ ಸಂತೋಷದ ವಿಷಯ. ಇದರೊಟ್ಟಿಗೆ ತಗೊಂಡೋಗುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತೀರಾ ಅಂತ ಆಶಿಸಿ, ಚನ್ನಕೇಶವಪುರದಲ್ಲಿ ಒಂದು ಚೆನ್ನಾಗಿರೋ ಕಾರ್ಯಕ್ರಮ ಇದೆ. ಇಷ್ಟೊಂದು ಜನ ತಾಯಂದ್ರು ಸೇರಿದ್ರು. ಬೆಂಗಳೂರಲ್ಲಿ ಇಂತ ಒಂದು ಕಾರ್ಯಕ್ರಮ ಮಾಡಿದ್ರೆ ಜನ ಇರೋದಿಲ್ಲ, ವೇದಿಕೆಯಲ್ಲಿ ಅಷ್ಟೇ ಜನ ಇರ್ತಾರೆ. ಈ ಊರಲ್ಲಿ ಇಷ್ಟೊಂದು ಜನ ಆಸಕ್ತಿಯಿಂದ ಸೇರಿರುವಂತದ್ದು ನಿಜವಾಗ್ಲೂ ಕೂಡ ತುಂಬಾ ಸಂತೋಷದ ವಿಷಯ. ಶಿಲ್ಪಿ ಅಂಬೇಡ್ಕರ್ ಅವರ ವಿಚಾರಗಳನ್ನ ಮನಸಾರೆ ಸ್ಮರಿಸುತ್ತಾ ವೇದಿಕೆಯ ಮೇಲೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಬಿಟ್ಟು ನಾನು ಈ ವೇದಿಕೆಗೆ ಆಗಮಿಸಿದ್ದೇನೆ. ತಾಯಂದ್ರೆ, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಗತಕಾಲದ ಪರಂಪರೆಯನ್ನ ಇವತ್ತು ನಾವು ಅರಿತಾ ಇದ್ದೇವೆ. ಬಂಧುಗಳು, ಹಿರಿಯರು, ಕಲೆ, ಸಂಸ್ಕೃತಿ, ಸಾಹಿತ್ಯ, ಮಾನವೀಯ ಮೌಲ್ಯಗಳು, ತಾಯ್ತನ, ಪ್ರೀತಿ ಅಂತಕ್ಕಂಥದ್ದು ಇವತ್ತು ನಮ್ಮಿಂದ ದೂರವಾಗ್ತಾ ಇದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರ ಕೆಲವು ವಿಷಯಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಬಿತ್ತಬೇಕು ಅಂತಕ್ಕಂಥ ಉದ್ದೇಶದಿಂದ ಅಧ್ಯಕ್ಷರು, ಸಾಹಿತ್ಯ ಪರಿಷತ್ತರ ಅಧ್ಯಕ್ಷರು ಕೂತಿದ್ದಾರೆ. ಅವರು ಆಮೇಲೆ ತಮ್ಮ ಭಾವನೆಗಳನ್ನು ಹಂಚ್ಕೊಳ್ತಾರೆ. ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೀಬೇಕು ಅಂತಕ್ಕಂಥ ಒಂದು ಬದ್ಧತೆ ಇದೆ. ನಾನು ತುಮಕೂರು ಹೋಗ್ಬೇಕಾಗಿತ್ತು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಇಲ್ಲಿ ಬಂದಿದ್ದೇವೆ. ತಾಯಂದ್ರೆ, ಇನ್ನು 10-20 ವರ್ಷಗಳ ನಂತರ ಏನು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬಂಧುತ್ವಗಳು ಅಂತಕ್ಕಂಥವು ಇವೆ, ಇವು ಕಣ್ಮರೆ ಆಗ್ತವೆ. ಇವತ್ತು ಕಲೆ ಅಂತಕ್ಕಂಥದ್ದು ಈ ರೀತಿ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಮೆಲುಕು ಹಾಕ್ತಕ್ಕಂಥ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ನನ್ನ ಮುಂದೆ ಕೂತಿರ್ತಕ್ಕಂಥವ್ರು ಕೆಲವರು ನಮ್ಮ ಗ್ರಾಮೀಣ ತಾಯಂದ್ರು ಇಲ್ಲ. ನನ್ನ ಜನಪದ ಸಾಹಿತಿ ಅಂತ ಕರೀತಾರೆ. ನಾನು ಜನಪದದ ಬಗ್ಗೆ ಬಹಳಷ್ಟು ಪ್ರೀತಿ ಇಟ್ಕೊಂಡಿದ್ದು ಈ ಊರಿನ
ಅನೇಕ ಹೆಣ್ಣು ಮಕ್ಕಳು ಪೈರು ಹಾಕುವಾಗ, ಕಳೆ ಕೀಳುವಾಗ, ಮಾರಮ್ಮನ ಮೇಲೆ, ಎರಗುಂಟಪ್ಪನ ಮೇಲೆ ಸೋಬಾನೆ ಪದಗಳನ್ನು ಹಾಡುವಾಗ ಕಾರ್ಯಕ್ರಮಗಳು ಆಯೋಜನೆ ಮಾಡ್ತಾ ಇದೆ. ತಾಯಿಯಿಂದ ಒಂದು ಮಾತು, ಎಷ್ಟೇ ಕಷ್ಟಗಳು ಬರಲಿ, ನಿಮ್ಮ ಮಕ್ಕಳನ್ನ, ಅದೆಷ್ಟೇ ಕಷ್ಟ ಬರಲಿ, ನಿಮ್ಮ ಮಕ್ಕಳನ್ನ ವಿದ್ಯೆಯಿಂದ ವಂಚಿತರಾಗಿ ಮಾಡಬೇಕು. ವಿದ್ಯೆ ಒಂದೊಂದು ಅಷ್ಟು ಸುಲಭವಾಗಿ ಬರ್ತಕ್ಕಂಥದ್ದಲ್ಲ. ಒಂದು ಭೂಮಿ ತಗೋಬಹುದು, ಬಂಗಾರ ತಗೋಬಹುದು, ಮನೆ ಕಟ್ಟಿಸ್ಬೋದು. ವಿದ್ಯೆ ಅಂತಕ್ಕಂಥದ್ದು ಸಾಧಕರ ಸೊತ್ತು. ಸಣ್ಣಗಪ್ಪ MA BEd ಮಾಡಿದಾರೆ ಅಂತಂದ್ರೆ ಎಲ್ಲೋ ಅಂಗಡಿಯಲ್ಲಿ ಸಿಗ್ತಕ್ಕಂಥದ್ದಲ್ಲ, ಅದು ಸ್ವಂತ ದುಡಿಮೆಯಿಂದ ನನ್ನಲ್ಲಿರ್ತಕ್ಕಂಥ ವಿದ್ಯೆಯನ್ನ ಬೇರೆಯವರು ಕಲಿಯಲಿಕ್ಕೆ ಸಾಧ್ಯ ಇಲ್ಲ. ನನ್ನಲ್ಲಿರ್ತಕ್ಕಂಥ ಪೆನ್ನು ಕಲಿಬಹುದು, ಬಂಗಾರ ಕಲಿಬಹುದು, ಆದ್ರೆ ನಾನು ಗಳಿಸಿರ್ತಕ್ಕಂಥ ವಿದ್ಯೆಯನ್ನ ಗಳಿಸಲಿಕ್ಕೆ ಅಥವಾ ಬೇರೆಯವರು ಕಲಿಯಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳಿಗೆ ಆಸ್ತಿ ಮಾಡೋದು ಬೇಡ, ಬಂಗ್ಲೆ ಕಟ್ಟೋದು ಬೇಡ, ಮಕ್ಕಳನ್ನೇ ಆಸ್ತಿಯನ್ನಾಗಿ ವಿದ್ಯೆ ಅಂತಕ್ಕಂಥದ್ದನ್ನ ಕೊಟ್ಟು, ಆ ವಿದ್ಯೆ ಕೊಟ್ಟರೆ ಎಲ್ಲೋ ಒಂದು ಕಡೆ ಬದುಕೊಳ್ತಾನೆ ಮಗು. ಅದು ಬಿಟ್ಬಿಟ್ಟು ಇವತ್ತು ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಅವನು SLC ಒಂದ್ಸಲ ಫೇಲ್ ಆದ ಅಂತಂದ್ರೆ ತಗೋ ನೀನು ಬೆಂಗಳೂರಿಗೆ ಹೋಗು ಅಥವಾ ಗಾರೆ ಕೆಲಸ ಮಾಡು ಮತ್ತು ಇನ್ನೊಂದು ಕೆಲಸ ಮಾಡು. ತಾಯಂದ್ರೆ ನೀವು ಮನಸ್ಸು ಮಾಡಿದ್ರೆ, ಹಿಂದೆ ನಮ್ಮ ಸಂಸ್ಕೃತಿ ಹೆಂಗಿತ್ತು ಅಂತಂದ್ರೆ ಮಗುವನ್ನ ತೊಡೆ ಮೇಲೆ ಹಾಕೊಂಡ್ಬಿಟ್ಟು ಸಾಧ್ಯ ಆಯ್ತು. ಅದೆಷ್ಟು ಮಧುರವಾಗಿರ್ತಕ್ಕಂಥ ಕಂಠಶ್ರೀ ಹೆಣ್ಮಕ್ಳು ಬೀಸುವಾಗ, ಕುಟ್ಟುವಾಗ, ಕಳೆ ಕೀಳುವಾಗ, ಸೋಬಾನೆ ಪದ, ದೇವರ ಉತ್ಸವ, ಮಾರಮ್ಮನ ಉತ್ಸವ ಶ್ರೀಕೇಪುರದಲ್ಲಿ ಬರ್ತಾ ಇರ್ಬೇಕಾದ್ರೆ ತಂಡೋಪತಂಡವಾಗಿ ನಮ್ಮ ಹೆಣ್ಣು ಮಕ್ಕಳು 2 ತಂಡಗಳನ್ನ ಮಾಡಿಕೊಂಡು ಆ ಮಾರಮ್ಮನ ಆ ಉತ್ಸವದ ಮೂರ್ತಿಯನ್ನು ಕುಡಿದು ತತ್ತಕ್ಷಣ ಹಾಡುಗಳನ್ನ ಕೇಳ್ತಾ ಇದ್ರು. ಕೆಂಪಸತ್ರಿಗೋಳ ಸಂಪತ್ತಿ ನಟವಳೆ ಬಾರೆ ನೋಡೋಣ, ಬಾರೆ ನಿಂತೋ ನೋಡೋಣ. ಎಲ್ಲಿ ಹೋಯ್ತು ಆ ಕಲೆ? ಎಲ್ಲಿ ಹೋಯ್ತು ಕಲೆ? ಚೆನ್ನಕೇಶವಪುರ ಐತಿಹಾಸಿಕವಾಗಿ ತುಂಬಾ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಐತಿಹಾಸಿಕ ಸ್ಥಳ. ತುಮಕೂರು ಜಿಲ್ಲೆಯ 10 ತಾಲೂಕುಗಳಲ್ಲಿ ಮೊಟ್ಟ ಮೊದಲಿಗೆ ಚೆನ್ನಕೇಶವ ಸ್ವಾಮಿಯ ನೇತೃತ್ವದಲ್ಲಿ ಹುಟ್ಟು ಪರಸೆ ಆಗ್ತಾ ಇದ್ದಿದ್ದು ಚೆನ್ನಕೇಶಪುರದಲ್ಲೇ. ಗತಕಾಲದ ಕೃಷ್ಣದೇವರಾಯನ ಕಾಲದಲ್ಲಿ ಪ್ರಾರಂಭವಾದಂತಹ ಅಂದಿಕುಂಟೆಯ ಜಾತ್ರೆ, ಮಲ್ಲಪ್ಪ ಸ್ವಾಮಿಗಳ ಉತ್ಸವ 10 ತಾಲೂಕುಗಳಲ್ಲಿ ಹುಟ್ಟು ಪರಸೆ ಅಂತಕ್ಕಂಥದ್ದು ಪ್ರಾರಂಭವಾದದ್ದು ಇಲ್ಲೇನೆ. ಇದನ್ನು ಹೋಯ್ತಾ ಸಂಸ್ಕೃತಿ ಎಲ್ಲ ಇವತ್ತು ಮೊಬೈಲ್ ಸಂಸ್ಕೃತಿ. ನಮ್ಮ ಮಕ್ಕಳನ್ನ ಇವತ್ತು ವಿದ್ಯಾವಂತರನ್ನಾಗಿ ಮಾಡ್ತಾ ಇದ್ದೇವೆ ಹೊರತು ವಿಚಾರವಂತರಾಗಿ ಮಾನವೀಯ ಮೌಲ್ಯಗಳನ್ನ ಇವತ್ತು ನಾವು ತುಂಬ್ತಾ ಇಲ್ಲ ತಾಯಂದ್ರೆ. ಅದೆಷ್ಟು ಚೆನ್ನಾಗಿ ಇವತ್ತು ಆ ಮೊಬೈಲ್ಗಳು ಬಂದು, ಜೊತೆಗೆ ಈ ಟಿವಿಗಳು ಅಂತಕ್ಕಂಥವು ಬಂದು ಹಸಬೇಕು. ಒಂದು ಹಾಡು ಹೇಳಿದಾಗ ಆ ಹಾಡಿನಲ್ಲಿ ಬದುಕನ್ನ ತಿಳಿದುಕೊಳ್ತಕ್ಕಂಥ ಒಂದು ಸಂಗತಿ ಇರ್ತಾ ಇತ್ತು. ಅದೆಷ್ಟು ಚೆನ್ನಾಗಿ ಹಾಡೆಲ್ಲ ಆದ್ಮೇಲೆ ಮಂಗಳಾರತಿ ಪದಗಳು. ಒಂದು ಸಿಲಿನಾರತಿ, ಒಂದು ಸಿಲಿನಾರತಿ, ನಾರೇ ಮಳ್ಳಮ್ಮ ಹಿಡಿದು ನಾರಾರ ದೈವ ತಿಳಿದು ಮಂಗಳಾರ ತಿಳಿದು ಮದನಾರ ಗುರುವಿಗೆ ಎತ್ತಯ್ಯ ಸಿತ್ತಯ್ಯ ದಾಯಾವ ನೋಡು ಯೂಜಾವ ನೋಡು ರಾಣಿಯ ಗೆದ್ದು ಕುಂದಿರ್ಪೆ ಮೇಲೆ ಕುಳಿದಾಡ ಮೆಕುಜಾದಿ ಗದ್ರಿಪಾಲವ ನೋಡ ಕಾಳಾರ ಉಳದಾಗಿ ಆದಂತ ಆರುತಿಯೇ ಜೋಗು ಜಂಗಮರಿಗೆಲ್ಲ ಬೆಳಗಿ ನಿಂಗಾರುತಿಯ ಮಾಂಗಳಂ ಜಯ ಮಾಂಗಳಂ. ಈ ಹಾಡು ಹೇಳ್ತಾ ಇದ್ದಿದ್ದು ಯಾರು ಗೊತ್ತೇನೋ? ಪಗ್ಗಲ ಪ್ರೇಂಕ್ತಿ. ಬೆಳಗೋ ದೌಡ್ ಬಿಟ್ಟು ದೂರು ಮುಂದೆ ಮುತ್ತೈದರ ಬಳಿಯ ಸುಂದರವು. ಆದ್ರೆ ಹೆಣ್ಮಕ್ಳು ಯಾರು ಕೈಯಾರ ಕೆಂಪಾಗಿದ್ದಾರೇನೆ ನಿಂಪುಳಿಲ್ಲದ ಮೇಲೆ ಶಾಲಿದ್ದಾರೇನೆ ಸರಿಗಿಲ್ಲ, ಶಾಲಿದ್ದಾರೇನೆ ಸರಿಗಿಲ್ಲ, ಮಾವನ ಮಗಳು ರೂಪಿದ್ದಾರೇನೆ ಅರುಳಿಲ್ಲ.
ಆಡು ತುಂಬನೇ ಸ್ವಾಗತ ಬಯಸ್ತೇನೆ. ಎಲ್ಲ ಮುಖಂಡರಿಗೂ, ಮಹಿಳೆಯರಿಗೂ, ಅಕ್ಕ ತಂಗಿಯರಿಗೂ, ಪುಟಾಣಿಗಳಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮ ಪ್ರಾರಂಭಿಸೋಣ. ಈಗ ಕಾರ್ಯಕ್ರಮನ ಇವತ್ತು ಬೇರೆ ಬೇರೆ ಊರಿನ ಜನ, ಬೇರೆ ಬೇರೆ ಪ್ರಾಂತದ ಜನ ಮೆಲುಕಾಗ್ತಾರೆ. ಇವತ್ತು ನಮ್ಮೂರಿನ ಜನರಿಗೆ ಮಲ್ಲಪ್ಪನ ಕಥೆ ಗೊತ್ತಿಲ್ಲ. ನಮ್ಮೂರಿನ ಜನರಿಗೆ ಸಿಕೆಪುರ ಅನ್ನೋದು ಹೇಗೆ ಬಂತು, ಚಂದ್ರೇಶ್ವರದ ಇತಿಹಾಸ, ಇವತ್ತು ಇತಿಹಾಸ ಆಗಲಿ, ಆಡು ಒಗಟು ಆಸೆ ಏನು ಬೇಕಿಲ್ಲ. ಇವತ್ತೇನಿದ್ರು ಅವ್ರನ್ನ ಇವ್ರಂಗೆ ಶೋಷಣೆ ಮಾಡ್ಬೇಕು, ಇವ್ರನ್ನ ಅವ್ರ ಹೆಂಗ್ ಶೋಷಣೆ ಮಾಡ್ಬೇಕು. ನೀವೆಲ್ಲ ಏನ್ ಕೂತಿದ್ರೆ ಇದು ಬಹಳ ಮೆಚ್ಚಿಗೆ. ಕೂಲಿ ಸಿಕ್ಕಿದ್ರೆ ಕೂಲಿ ಹೋಗ್ತಿದ್ರೆ, ಇಲ್ಲ ಅಂದ್ರೆ ಟಿವಿ ಓಪನ್ ಮಾಡ್ಕೊಂಡು ಆ ಧಾರಾವಾಹಿಗಳು, ಅತ್ತೆನ ಹೆಂಗ್ ಸೊಸೆ ಬೈಬೇಕು, ಸೊಸೆ ಅತ್ತೆನ ಹೆಂಗ್ ಬೈಬೇಕು, ಇದನ್ನೇ ಕಲಿಯೋದು ನೀವು. ಅದು ಏನು ಹೇಳ್ತಾ ಇರ್ತದೆ ಒಂದು